ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸೊ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. 71 ವರ್ಷದರ್ನ ಬೇಲೆ ದಿನ್ನೆಜ್ಜ ಕೊರ್ಲೇರಿ ಓ ರಾಮದ್ದೆ ಓ ಒಂದು ಎಂಕಳೆಗೆ ತೆರ್ಪರ ಬುಜಿಂದು ಮೂಲೆ ಆಯ್ತಾ ಹೆಣ್ಮ ದಿನಲ್ಲ ಇಲ್ಲೆಲ್ಲ ಅಡಿಗೆನೆ ಅಂತಿದ್ದೆ ಇಲ್ಲ ಅಡಿಗೆ ಅಂತಿದ್ದಿ ಈ ಸರ್ತಿ ಯಾಂದಲ್ಲ ಬತ್ತಿದ್ದೆ ಯಜಮಾನ್ರ ಬತ್ತಿದ್ದೆ ಅಂತ ಸಬಾಸ್ ಅವು ಶುಂಠಿ ಕಾಯಿ ಮಿಂಚಿ ಉಪ್ಪು ಮಜ್ಜಿಗೆ ಜೀರಿಗೆ ಮುಂಚಿ ಆಗ್ತದೆ. ಜೀರಿಗೆ ಮುಂಚೆ ಅಂದರೆ ಉಷ್ಣ ಜಾಸ್ತಿ ಆಗೋದು. ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಫೆಬ್ರವರಿ 15ರಿಂದ 22ರವರೆಗೆ ಇಲ್ಲಿ ಬ್ರಹ್ಮಕಲಶದ ಸಂಭ್ರಮ ಮನೆ ಮಾಡಿರುತ್ತೆ. ಈಗಾಗಲೇ ಅಂತಿಮ ತಯಾರಿಯಲ್ಲಿ ಕೊರಿಂಜ ಪಂಚಲಿಂಗೇಶ್ವರ ಕ್ಷೇತ್ರ ಇದೆ. ಇದೀಗ ನಾವು ಕೊರಿಂಜ ಪಂಚಲಿಂಗ ಕ್ಷೇತ್ರದ ಎದುರು ಭಾಗದಲ್ಲಿದ್ದೇವೆ. ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜದಲ್ಲಿ ಈಗಾಗಲೇ ಲೈಟಿಂಗ್ಸ್ ನಡೀತಾ ಇರುವಂಥದ್ದು. ವಿಶೇಷವಾದಂತಹ ಆಕರ್ಷಕವಾದಂತಹ ಲೈಟಿಂಗ್ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಆ ಎಲ್ಲ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಅದರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಬಹಳ ವಿಶೇಷವಾಗಿ ತಟ್ಟು ಮಾಡುವಂಥ ಕೆಲಸ. ಎದುರು ಭಾಗದಲ್ಲಿ ತೋಟ ಕಾಣ್ತಾ ಇದೆ ನಿಮಗೆ. ಬಹಳ ಒಂದು ಸುಂದರವಾದಂಥ ಪರಿಸರದಲ್ಲಿರುವಂತಹ ಒಂದು ದೇವಸ್ಥಾನ. ಎದುರು ಭಾಗದಲ್ಲಿ ತಟ್ಟು ಮಾಡುವಂಥ ಕೆಲಸವನ್ನು ಇಲ್ಲಿಯ ಊರಿನವರು ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತನಾಡಿಸ್ಬೇಕು. ಯಾಕಂದರೆ ಬಹಳ ಹಿರಿಯರು ಇಲ್ಲಿ ಆ ತಟ್ಟನ್ನು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಣ್ಣ ನಮಸ್ತೆ. ಗುಣಕಾರದಿಂದ ಏತು ವರ್ಷದಿಂಚಿ ಕೊರಿಂಜಾಡೆ ದುಂಬುದ ಬ್ರಹ್ಮಕಲಶ ನೆನ್ಪುಂಡ 7 ವರ್ಷ ನೆನಪೇರು 7 ವರ್ಷ ಆತತಿ ಬ್ರಹ್ಮಕಲಶ ದುಂಬುದ 16 ವರ್ಷ ನೆನ್ಪುಂಡ ಅಪಕ ಬೇಲೆ ಅಂತಾರೆ ಬೇರೆ ಮಾಡ್ತೀನಿ ಅಪರಾಜಿ ಕಾದ ಮತ ಅಂತಂದಿಲ್ಲಾರು ಕಟ್ಟಿ ಮತ ಮಾಡ್ತಿದ್ದೆ ಬೇಸಿ ಬೇರೆ ಮಾಡ್ತಿದ್ದು ಸಮಾಧಾನ ಫುಲ್ಲು ಈಶ್ವರ ದೇವರೇ ಕೊಂಚ ಸಮಾಧಾನ ಪ್ರಾಯದಾಗ ಮಲ್ಪಡು ಇಲ್ಲಿ ಸಮಾಧಾನ ಕೆಲಸ ಕಾರ್ಯನ ಆಗ್ತಾ ಇದೆ. ಮತ್ತೊಬ್ರು ಇದ್ದಾರೆ, ಅವ್ರ ಹತ್ರನೂ ಮಾತಾಡಿಸುವ. ಹೇಗಾಗ್ತಾ ಉಂಟು ಸಮಾಧಾನ? ತುಂಬ ದಿನದಿಂದ ಆಗ್ತಾ ಉಂಟು. ಹಾಗೆ ಖುಷಿ ಆಗ್ತಾ ಉಂಟು ಫುಲ್ಲು ಸಮಾಧಾನ ಅಲ್ಲ? ಹೌದು. ನೋಡಿ ಮತ್ತಷ್ಟು ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರನ್ನು ಕೂಡ ಮಾತನಾಡಿಸುವ. ನಿರಂತರವಾಗಿ ಶ್ರಮದಾನದ ಪ್ರಕ್ರಿಯೆಗಳು ನಡೀತಿದ್ದಾವೆ. ಸರ್ ಏನೇನಾಗ್ತದೆ ಕ್ಷೇತ್ರದಲ್ಲಿ? ಇನ್ನು ಬ್ರಹ್ಮಕಲಶೋತ್ಸವದ ದಿನ ಪ್ರಾರಂಭ ಆಗಲಿಕ್ಕೆ ಅಂದರೆ 15 ಫೆಬ್ರವರಿ ಶುಕ್ರವಾರದಿಂದ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಇನ್ನು 2 ದಿವಸ ಇರೋದು. ಕ್ಷೇತ್ರದಲ್ಲಿ ಎಲ್ಲ ಎಲ್ಲ ಕಡೆಯಿಂದಲೂ ಕೆಲಸ ಆಗ್ತಾಯಿದೆ. ಒಂದು ಕಡೆಯಿಂದ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತು ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ಒಂದು 10 ಹಲವು ಕಡೆ ಕೆಲಸ ಕಾರ್ಯಗಳು ಬಾಕಿ ಇತ್ತು. ಅದು ಸಮರೋಪಾದಿಯಲ್ಲಿ ಆ ಕೆಲಸಗಳು ಆಗ್ತಾಯಿದೆ. ಸುಮಾರು ಒಂದು 100ರಿಂದ 150 ಭಕ್ತಾದಿಗಳು ಸೇವಾ ಮನೋಭಾವನೆಯಿಂದ ಇಲ್ಲಿ ಎಲ್ಲ ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಈ ಕ್ಷೇತ್ರದಲ್ಲಿ ಕೆಲಸಕ್ಕೆ ಅಣಿಯಾಗಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ ಈಗಾಗಲೇ ಕೆಲಸಗಳನ್ನು ಬಂದು ಮಾಡಿ ಪ್ರತಿ ದಿವಸ ರಾತ್ರಿ ಕೆಲಸವು ಸುಮಾರು ಒಂದು 200 ಜನರು ಸೇರಿ ಕೆಲಸಗಳು ಆಗ್ತಾ ಇದ್ದಾವೆ. ಒಳಗೆ ನೆಲಕ್ಕೆ ಲೆಪತ್ರ ಹಾಕೋದಾಗಲಿ ಅಥವಾ ದೇವರ ಗರ್ಭಗುಡಿಯ ಮೇಲ್ಗಡೆ ಮೇಲ್ಛಾವಣಿ ಮತ್ತು ದೇವರ ದೇವರುಗಳ ಗುಡಿಗಳಿಗೆ ಹಿತ್ತಾಳೆಯ ಹೊದಿಕೆಯನ್ನು ಹಾಕುವಂಥದ್ದು ಮತ್ತು ಇನ್ನಿತರ ಒಳಗೆ ಪೇಂಟಿಂಗ್, ಎಲೆಕ್ಟ್ರಿಕಲ್ ಕೆಲಸಗಳು ಮತ್ತು ದೇವಸ್ಥಾನದ ಹೊರಗಡೆ ಎದುರುಗಡೆ ಮಣ್ಣು ಹಾಕುವಂಥದ್ದು ಮತ್ತು ಇನ್ನಿತರ 10 ಹಲವು ಕಡೆಯಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಪೂರಕವಾದ ಕೆಲಸಗಳು ನಡೀತಾ ಇದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳು ಆ ದೇವರ ಒಂದು ಅನುಗ್ರಹದಿಂದಲೇ ಆಗುವಂಥದ್ದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಕಾರಣ ಈ ಒಂದು 10 ದಿವಸದಲ್ಲಿ ಸುಮಾರು 100 ದಿವಸದಲ್ಲಿ ಆಗುವಂತಹ ಕೆಲಸಗಳು ಕ್ಷೇತ್ರದ ನಮ್ಮ ಕಣಿಯೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ 11 ಗ್ರಾಮಗಳಿಂದ ಬಂದಂತಹ ಗ್ರಾಮಸ್ಥರ ಆ ಒಂದು ಸೇವಾ ಮನೋಭಾವನೆಯಿಂದಲೇ ಅದು ಪೂರ್ತಿಯಾಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಈ ಮೂಲಕ ನಿಮ್ಮ ಮೂಲಕ ಇಡೀ ನಮ್ಮ ರಾಜ್ಯದ ಉದ್ದಗಲದ ಜನಗಳಿಗೆ ಈ ಒಂದು ಫೆಬ್ರವರಿ 15ರಿಂದ 22ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮ ಮೂಲಕ ಮತ್ತೊಮ್ಮೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸಾದ್ ಕಡ್ತಿಲ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಮಗದೊಮ್ಮೆ ಅತಿ ವಂದನೀಯ ಭಕ್ತಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೆ. ಇದು ಪ್ರಸಾದ್ ಕರ್ತಿಲ ಅವರ ಮಾತು. ಇದೀಗ ನಮ್ಮ ಜೊತೆಗೆ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂಥ ಶ್ಯಾಮ್ ಭಟ್ ವಾದ್ಯಕೋಡಿ ಅವರಿದ್ದಾರೆ. ಸರ್ ಹೇಗಾಗಿದೆ ತಯಾರಿಗಳೆಲ್ಲ ಬಹಳ ತ್ವರಿತಗತಿಯಲ್ಲಿ ಆಗ್ತಾ ಉಂಟು. ಇನ್ನೂ ಒಂದು ಅಲ್ಪ ಸ್ವಲ್ಪ ಕೆಲಸಗಳು ಫಿನಿಶಿಂಗ್ ಅಂತ ಹೇಳ್ತೇವೆ ನಾವು, ಅದು ಆಗಲಿಕ್ಕೆ ಬಾಕಿ ಉಂಟು. ಅದು ಇವತ್ತು ನಾಳೆಯಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ
ಎಲ್ಲ ಜನರು ಕೂಡ ಅನ್ಯೋನ್ಯ ಹೊಂದಿಕೊಂಡು ಭಾಳ ಉತ್ಸಾಹದಲ್ಲಿ ಉತ್ಸವದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ರೆಡಿಯಾಗಿದ್ದೀರಿ? ರೆಡಿಯಾಗಿದ್ದೀವಿ, ಕಂಪ್ಲೀಟ್ ರೆಡಿಯಾಗಿದೆ. ಹೌದು, ಕಂಪ್ಲೀಟ್. ಇಲ್ಲಿ ನೋಡಿ, ಇಲ್ಲಿ ಮಹಿಳೆಯರು ಸಂಪೂರ್ಣವಾಗಿ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಂಡು ರೆಡಿಯಾಗಿದ್ದಾರೆ. ನೋಡಿ, ಇದೀಗ ಪಾತ್ರೆ ಪಗಡೆಗಳು ದೇವತಾ ಕಾರ್ಯಕ್ಕೆ ಉಪಯೋಗ ಆಗುವಂಥ ಪಾತ್ರೆ ಪಗಡೆಗಳನ್ನು ತೊಳೆದು ತಂದು ಇಟ್ಟಿರುವಂಥದ್ದು, ಎಲ್ಲವೂ ಕೂಡ ಕ್ಲೀನ್ಗೊಳಿಸಿ ಇಟ್ಟಿರುವಂಥದ್ದು. ನೋಡೋ, ಇಲ್ಲಿ ಇವರನ್ನು ಮಾತಾಡಿಸ್ಬೇಕು. ಎಸ್ ಮೇಡಮ್, ಎಷ್ಟು ಜನ ಇದ್ದೀರಿ? ನಾವು ತುಂಬ ಜನ ಇದ್ದೇವೆ. ತುಂಬ ಜನ ಇದ್ದೀರಾ? ಹೇಗಾಗ್ತದೆ ಕೆಲಸ? ತುಂಬ ಖುಷಿ ಆಗ್ತುಂಟು. ಹೌದು, ನಮ್ಮ ಊರಿದಲ್ವಾ, ನಮ್ಮ ಗ್ರಾಮದ್ದು. ಫುಲ್ ಇಲ್ಲಿಗೆ ಟೈಮ್ ಕೊಟ್ಟಿದ್ದೀರಿ? ಹೌದೌದು. ಎಂತ ಒಂದು ನಮ್ಮ ಎಂಕ್ಲೆ ಬಾರಿ ಖುಷಿ ಆಗುಂಡು ನನ್ನ ಎಂಕ್ಲೆಗೆ ಪಾತ್ರ ದೇವನ ದೇವರನ ಕಾರ್ಯ ಆತ ಭಾರಿ ಸಂತೋಷ ಆಗುಂಡು, ಭಾರಿ ಖುಷಿ ಆಗುಂಡು. ಸದ್ಯ ಬೇಲೆ ಎಂಕ್ಲೆ ದೇವರನ ಪುಣ್ಯ ಖುಷಿ ಆಗುಂಡು, ಭಾರಿ ಖುಷಿ ಆಗುಂಡು. ದೇವಸ್ಥಾನದ ಬೆಲೆ ಬರ್ತದೆ, ಪಾತ್ರ ದೇಕ್ಕುನ ದೀಪ ದೇಕ್ಕುನ ಮತ ಭಾರಿ ಸಂತೋಷ ಅಂದಿ. ಇಲ್ಲಿ ಭಾರಿ ವಿಶೇಷವಾಗಿ ಇವರನ್ನೊಂದು ತೋರಿಸ್ಬೇಕು ನೀವು. ನೋಡಿ ಹೇಗೆ ಅಮ್ಮ ಅಜ್ಜಿ ಏತೀರ ಗೀತೆ ಪ್ರಾಯ 71 ವರ್ಷದರ್ನ ಬೇಲೆ ದಿನ್ನೆಜ್ಜ ಕೊರ್ಲೇರಿ ಓ ರಾಮದ್ದೆ ಓ ಒಂದು ಎಂಕ್ಲೆಗೆ ತೆರ್ಪರ ಬುಜಿಂದು ಭದ್ರವಾಗಿ ಇಟ್ಕೊಂಡಿದ್ದಾರೆ ಅವರು. ಹಾಂ ಅಜ್ಜಿ ಎಂಚ ಒಂದುಂಡು ಬೇಲೆ ಬೇಲೆ ಕುಸಾಲ್ಡು ಬಾರಿ ಶೋಕ ಒಂದು ಕುಸಾಲ್ಡ ಪಾತೆರೊಂದು ಬಗತೀರಿ ದೇವ್ರನ್ನ ಕುಸಾಲ್ಡು ಪೂರ ಒಟ್ಟು ಸೇರ್ದು ಬೇಲೆ ಅಂದಂದು ಕರಿನ ಸರ್ತಿ ದೆಕ್ಕಲ ಇರ್ ಬೇಲೆ ಮಲ್ದಾರ ಅಂತದ ಅಪ್ಪಗೆ ಎಂಚೆತ್ತ ನಿತ್ಯ ಎಂಚುಂಡು ಇತ್ತ 5-3 ದಡ್ಡ ಆತನು ಇರೇಗಿತ್ತು ಒಂಚೂರು ತೀರು ಜತ ಚೂರು ತೀರಿಜಿ ಅಂದಲ್ಲ ತೀರಿಜಿನ ದೇವ್ರನ್ನ ಸೇವೆ ತೀರ್ನ ಆತನಲ್ಲ ಮಂಡ್ಕೊಂಡು ಹತ್ತನ ಅಂದ ಏತ್ ದಿನ ದಿಂಚಿ ಬರೋದಿಲ್ಲ ರೀ ನೀ ಶುರು ಹತ್ತನ ಸರ್ ಶುರು ಬತ್ತನ ಬಚ್ಚೊಂದುಂಡ ಬಚ್ಚುಜಿ ಖುಷಿ ಅವನುಂಡು ಖುಷಿ ಅವನು ಉದರ್ ಎಂಚೇರ್ನ ಎನ್ನ ಉದಾರ ಟೀಕಾ ಮಂದು ಅಕ್ಕ ಎಂಚಾಪುಂಡು ಮಾತೆಲ್ಲ ಮಸ್ತ್ ಖುಷಿ ಆಪುಂಡು. ಏತೋ ವರ್ಷದ ಬುಕ್ಕ ಬ್ರಹ್ಮಕಲಶ ಆವೊಂದುಂಡು ದೇವ್ರನ ಸನ್ನಿಧಾನಡ್ ಮಸ್ತ್ ಖುಷಿ ಆವೊಂದುಂಡು. ಮಲ್ಪಲೆ ಸುಲೆ ಭಾರಿ ಕಷ್ಟಪಟ್ಟು ಎತ್ಕೊಂಡು ಬರ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಹತ್ತೋಡ ಎಂಚ ಒಂದುಂಡು ಖುಷಿ ಆವೊಂದುಂಡು. ಖುಷಿ ಒಂದುಂಡ ಹಿರೇಗೆ ಭಾರಿ ಖುಷಿ ಆವೊಂದುಂಡು. ಖುಷಿ ಆವೊಂದುಂಡು ದೇವರನ ಬೇಲೆ ಮಲ್ಪನಾಂಡ ದೇವರನ ಪಾತ್ರ ದೆಕ್ಕುನ ಅಂತಂಕ್ಲಿ ಭಾರಿ ಖುಷಿ. ನಮಸ್ಕಾರ. ಏತು ವರ್ಷ ದಿಂಚಿ ಮಲ್ತೊಂದಿಲ್ಲ ರೀ ದೈದ ಬೇಲೆ ಕರಿ ಸರ್ತಿರ ಮಲ್ತಿದ್ದಾರ ದುಂಬುದ ಸರ್ತಿದ ಪ್ರಮಾಣ ಜಾಬಾಗ ಮೂಲೆ ಐತಾ ಹೆಣ್ಮ ದಿನಲ್ಲ ಇಲ್ಲೆಲ್ಲ ಅಡಿಗೆನೆ ಅಂತಿದ್ದೆ. ಇಲ್ಲ ಅಡಿಗೆ ಅಂತಿದ್ದಿ ಈ ಸರ್ತಿ 6 ಗುಸಾರಿಜ್ಜಿ ಅಂತ ಕಮ್ಮಿ ಬರ್ತಾರ ಎಂಚ ಒಂದುಂಡು ಬೇಲೆ ಬೇಲ ಪೊಲೆ ಪೊಲೆ ಶ್ರಮದಾನದಲ್ಲಿ ನಿರತರಾಗಿರುವಂತಹ ಬಹಳಷ್ಟು ಜನರಿಗೆ ಅಡುಗೆ ವ್ಯವಸ್ಥೆ ಇಲ್ಲೇ ಎಲ್ಲರೂ ಕೂಡ ಪಾಕಶಾಲೆಯಲ್ಲಿ ಅಡುಗೆ ವ್ಯವಸ್ಥೆಯಲ್ಲಿ ನಿರತರಾಗಿದ್ದಾರೆ. ನೋಡಿ, ಒಂದು ಸಾಂಬಾರು ಆಗ್ತಾಯಿದೆ, ಮತ್ತೊಂದು ಕಡೆ ಅವರು ಗ್ರೈಂಡ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಈಗಾಗಲೇ ಅನ್ನ ಮಾಡಿದ್ದನ್ನು ತೋಡ್ತಾ ಇದ್ದಾರೆ. ನೋಡುವ ಇವರು ಮೇಡಮ್ ಎಂತ ಮಾಡ್ತಿದ್ದೀರಿ? ಮಜ್ಜಿಗೆ. ಎಷ್ಟು ಜನಕ್ಕೆ? 200 ಜನಕ್ಕೆ. ಎಷ್ಟು ಜನ ಶ್ರಮದಾನ ಮಾಡ್ತಿದ್ದೀರಿ? ಏನು ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸೊ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಕ್ಕ ದಾಯ್ತಾ ಸಾರು? ಸೌತೆ ಲತ್ತಂಡೆ ಬಟಾಟೆ ಟೊಮೆಟೊ ಸಾಂಬಾರ್ ಈರು ಬಟಾಟೆ ಬಿಡ್ತಲೆ ಸೌತೆ ಬಟಾಟೆ ಲತ್ತನೆ ಬೇಳೆ ಏತ ದಿನ ದಿಂಚಿ ಮುಲ್ಲರು 15 ದಿನ ಉಂಡು. ಒಂಜಿ ದಿನ ಬಿಟ್ಟು ಒಂಜಿ ದಿನ ಬರ್ತೊಂದುಲ್ಲ. ಖುಷಿ ಆಪುಂಡು. ಬ್ರಹ್ಮಕಲಶ ಮಾತೆಲ್ಲ ಒಟ್ಟು ಸೇರೊಂದು ಕೆಲಸ ಮಲ್ತೊಂದುಲ್ಲ. ಮಸ್ತ್ ಖುಷಿ ಒಂದುಂಡು. ಉನ್ಪು ವೈತುನ ಆಂಡತ ಇರ್ದಾನೆ ಸರ್ ಕುಲ್ದಾರ ಏನಂದೆ ಮುಕ್ಕಲ ಸಾಹಿತ್ಯ ಒಂದು ತಯಾರು ಮಾಡ್ಕೊರಿಯಾರೆ ಅಡಿಗೆಗೆ ಮಜ್ಜಿಗೆ ಒಡನ ಮಜ್ಜಿಗೆ ಸಾಹಿತ್ಯ ಒಡಂಡ ಪೇಟೆ ತರ್ಪದಿ ವ್ಯವಸ್ಥೆ ಮಲ್ಪೇರೆ ಇತ್ತೆ ಹೊರ ಮಜ್ಜಿಗೆ ಮಲ್ತು ಕುಪ್ಪೆಟ್ಟಿಗೆ ಶ್ರಮದಾನ ಕಡಪುಂಡು ನನತ್ತೆ ಮಧ್ಯಾಹ್ನ ನಿಖಲಿಗೆ ಮಾತ ಒಣಸುಗೊರಿಯಾರುಂಡು ಅಪ್ಪಾಗ ಮಾತೆಡೆಗಿಲ್ಲ
ಅಲ್ಲೇ ಒಂದು ತಯಾರು ಮಲ್ಪುಣ ಐಕ್ ಬಡಿತನ ಸಾಹಿತ್ಯ ರೆಡಿ ಮಾಡ್ತದೆ ವಾ ಕಡೆಗೆ ಕಡಪು ರೋಡು ಅದೇ ಕಡಪುನ ವ್ಯವಸ್ಥೆ ಈ ಪಾಕಶಾಲೆ ಹಿಡಿದು ಪೂರ ಏನು ಆಯ್ತಾ ಜವಾಬ್ದಾರಿ 15 ಗಂಟೆ ಮಲ್ತೊಂದ್ರೆ ಐತೆ ಬಲ್ಪ್ ಗೊಂಜಿ ಟೀಮ್ ಬಲ್ತೇರಿ ಅಡಿಗೆ ಮಲ್ತೊಂದಿಲ್ಲೇರಿ ಕತ್ತಲಿಗೆ ನಾನೊಂಜಿ ಟೀಮ್ ಬರ್ಪೇರಿ ಅಂಚೆ ಅದು ಆ ಟೀಮದ ಹಾಕ್ಲಿಗೆ ಇತ್ತೆ ಬತ್ತನ ಹಾಕ್ಲಿಗೆ ಬಡಿತನ ಸಾಮಾನು ಬೈಯಾಗ ಬತ್ತನ ಸಮಾಧಾನಕ್ಕೂ ಬಡಿತನ ಸಾಮಾನು ಅಪ್ಪಗಪ್ಪಗ ಹೂ ಕಡಿಮೆ ಉಂಟು ಆಯ್ನು ಕೊಣತ್ತು ಕೊರ್ದು ಮಾತೆರೆಗಳ ಎಡ್ಡೆ ರೀತಿ ವ್ಯವಸ್ಥೆ ಆವಡನ್ ಒಂಜಿ ಉದ್ದೇಶದಿ ಒಂದಂಕಲ ಸಮಾಧಾನ ಮಲ್ತೊಂದ್ರು ಯಾಂದಲ ಬರ್ತೀರಿ ಯಜಮಾನ್ರು ಬರ್ತೀರಿ ಸರ್ ಇದಾಯ್ತಂದು ಮಜ್ಜಿಗೆ ಮಾರ್ಗದ ಬರ್ತಾಗಲೇ ಪೂರ ಸ್ವಚ್ಛ ಮಲ್ತಿನಾಗಲೇ ವಾಜ್ಯಲು ಹೊಂದು ಕೊಡ್ದು ಅತ್ತ ಬರ್ತಾರ ಅಂದೆ ಅಂಚಂದು ಒರಿ ನಾವು ಒರಿ ನಾವು ಅಂತ ಎಂಚ ಒಂದುಂಡು ಬೇಲೆ ಬೇಲೆ ಒಂದುಂಡು ದೇವ್ರದ ಆರ್ನ ಈಚೆ ದೇವ್ರನ್ನ ಅಂತ ಬೇಲೆ ಅಂತ ಒಂದು ಆಲೆ ರೈಸ್ ಬಸ್ಲೆ ಆಲೆ 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 ಫ್ರೆಶ್ ಆಲೆ ಆಡು ಒಂಜಿ ಲೋಟ ಕೊರ್ಲೆ ಕೈ ಇಡಕ್ತ ಐತೆ ಮಲ್ಲೆಜ್ಜಿ ಜರ್ತು ಬರ್ ನಾವು ಬಿಸಿ ಬರ್ತಿದ್ದೀರಿ ಭಾರಿ ಸೋಕೊಂಡು ಜೀರಿಗೆ ಮುಂಚಿ ಅಂದು ಜೀರಿಗೆ ಮುಂಚಿ ಅವು ಶುಂಠಿ ಕಾಯಿ ಮುಂಚಿ ಉಪ್ಪು ಮಜ್ಜಿಗೆ ಜೀರಿಗೆ ಮುಂಚಿ ಆಗ್ತದೆ ಜೀರಿಗೆ ಮುಂಚಿ ಅಂದರೆ ಉಷ್ಣ ಜಾಸ್ತಿ ಆಗೋದು ಉಷ್ಣನಾ ಓಕೆ ಸರ್ ಹೇಗಾಗ್ತದೆ ಸಮಾಧಾನ ಚೆನ್ನಾಗಿನ ಆಗ್ತಾ ಉಂಟು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಮಾಡುವಂಥ ಒಂದು ಈ ದೇವ ಕಾರ್ಯ ಅತ್ಯಂತ ನೆಮ್ಮದಿ ಕೊಡ್ತಾ ಉಂಟು. ನೋಡಿ ಇಲ್ಲಿ ಬಿಸಿ ಬಿಸಿ ನೀರು ಸಮಾಧಾನ ಮಾಡಿದವರಿಗೆಲ್ಲ ಬೆಚ್ಚ ನೀರು ಅದಾ ಸೀತಾರಜ್ಜಿ ಸೀತಾಪುಜಿ ಬುಕ್ಕ ಸೀತಾನಗ ಅಲ್ಲೆಲ್ಲ ಉಂಡು ಸೀತಾಪುಜಿ ಬೆಚ್ಚ ನೀರ್ಲ ಉಂಡು ಅಂಚ ಅಂಚ ಮಾತೆರ್ಲ ಬೇಲೆ ಮಾಡ್ತೀವಿ ಅಲ್ಲೇ ಬರ್ತಿಜಿ ಅಲ್ಲೇನು ಬರ್ತಿಜಿ ಅಲ್ಲೇ ಅಲ್ಲೇ ಬೆಚ್ಚ ನೀರು ಪರಿಯಾರ ಉಂಟುದು ಏನು ಬೆಚ್ಚ ನೀರು ಬರಲಿ ಲೋಟ ಇಜ್ಜಿ ಅತ್ತ ಲೋಟ ಕೊರ್ರ ಬಂದ್ಲೆ ಲೋಟ ಒಂದು ಅಲ್ಲಿ ಲೋಟ ನೋಡಿ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ನಗ್ನಾಗ್ತಾ ಇದ್ದಾರೆ. ಸ್ವಲ್ಪ ರೆಸ್ಟ್ ಈಗ ನೋಡಿ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಎಂಚ ಉಂಟು 15 ದಿನ ಭಾರಿ ಖುಷಿ ಅಂಡು ನೋಡಿ ಇದು ಇಲ್ಲಿನವರು ನೋಡು ಅಲ್ಲಿ ಇನ್ನೊಂದು ಕಡೆ ಸಭಾಂಗಣ ಇಲ್ಲಿ ಸತ್ಯಗೃಹ ಅಥವಾ ಅರ್ಜನ ಕೊಠಡಿಯನ್ನು ನೀವು ನೋಡ್ತಾ ಇದ್ದೀರಿ. ಇದು ಅರ್ಚಕರ ಕೊಠಡಿ, ಅದರ ಜೊತೆಗೆ ಸಭಾಂಗಣ ಯಾವ ರೀತಿಯಾಗಿ ಸಭಾಂಗಣ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಪಂಚಲಿಂಗೇಶ್ವರ ಸಭಾಭವನ ಮತ್ತು ಪಂಚಲಿಂಗೇಶ್ವರದ ಮುಂಭಾಗದಲ್ಲಿ ಸಭಾ ಕಾರ್ಯಕ್ರಮಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂತಹದ್ದು ಭಾಳ ವಿಶೇಷ. ಇಲ್ಲಿ ಸಭಾಂಗಣದಲ್ಲಿ ವಿಶೇಷವಂತ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳ ವಿಶೇಷವಾದಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಕಾರ್ಯಾಲಯ ಜೊತೆಗೆ ಪಂಚಲಿಂಗೇಶ್ವರ ದೇವಸ್ಥಾನದ ಕಾರ್ಯಾಲಯ ಸಭಾಂಗಣ ಎಲ್ಲವೂ ಕೂಡ ರೆಡಿಯಾಗಿದೆ. ಇದು ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ಕೆಲಸಕ್ಕೆ ಸರ್ವ ಸನ್ನದ್ಧ ಆಗ್ತಿರುವಂಥ ರೀತಿ. ಇಲ್ಲಿ ಬಹಳಷ್ಟು ಜನರು ನಮಗೆ ಮಾತನಾಡ್ಸೋಕ್ಕೆ ಆಗಲಿಲ್ಲ, ಕೆಲವರನ್ನಂತೂ ಮಾತನಾಡಿದ್ದೇವೆ. ಆ ಮಾತನಾಡಿದವರು ಕೆಲವರು ಮಾತ್ರ, ಇನ್ನೂ ಬಹಳಷ್ಟು ಜನ ಇಲ್ಲಿ ಶ್ರಮದಾನವನ್ನು ಮಾಡ್ತಾಯಿದ್ದಾರೆ. ರಾತ್ರಿ ಹೊತ್ತಿನಲ್ಲಿಯೂ ಕೂಡ ಬಹಳ ನಿರಂತರವಾಗಿ ಒಂದು 200ರಿಂದ 300ರಷ್ಟು ಜನ ಶ್ರಮದಾನದಲ್ಲಿ ನಿರತರಾಗಿದ್ದಾರೆ. ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನಡೆದು ಸಹಸ್ರಾರು ಸಂಖ್ಯೆಯಲ್ಲಿ ಬರಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ನೂರಾರು ಸಂಖ್ಯೆಯಲ್ಲಿ ಶ್ರಮದಾನದಲ್ಲಿ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮನೀಶ್, ಸಂದೀಪ್ ಮತ್ತು ಸೀತಾರಾಮ್ ಆಳ್ವ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊರಿಂಜ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.